ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚೇಟ್ಲಾ ಅಂತ ಹೇಳ್ತಾರೆ. ಇದು ಕೆಸುವಿನ ಎಲೆಯಿಂದ ಮಾಡುವಂಥ ಒಂದು ಚೇಟ್ಲದ ರೆಸಿಪಿ. ಇದನ್ನು ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ಹೆಚ್ಚಾಗಿ ಆಷಾಢ ಮಾಸದಲ್ಲಿ ಸೇವನೆ ಮಾಡುವಂಥ ಒಂದು ಕ್ರಮ ಇದೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಕೆಸುವಿನ ಎಲೆ ಮಾತ್ರ ಅಲ್ಲದೆ ಬೇರೊಂದು ಕೆಲವೊಂದು ವಸ್ತುಗಳನ್ನು ಇದಕ್ಕೆ ಹಾಕಬೇಕಾಗ್ತದೆ. ಹಾಗಾದರೆ ಬನ್ನಿ ಆ ವಸ್ತುಗಳು ಯಾವುದಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಹೆಸರನ್ನು ತೆಗೆದುಕೊಳ್ತಾ ಇದ್ದೀನಿ. ಹೆಸರನ್ನು ಎಷ್ಟು ತೆಗೆದುಕೊಳ್ಬೇಕಂದ್ರೆ ನಮ್ಮ ಕೈಯ ಒಂದು ಮುಷ್ಟಿಯಷ್ಟು, ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ಎಷ್ಟು ತೋರಿಸ್ತೇನೆ ನೋಡಿ ಅಷ್ಟೇ, ಆ ಮುಷ್ಟಿಯಷ್ಟು ತೆಗೆದುಕೊಂಡು ಸಾಕಾಗ್ತದೆ. ಇನ್ನೂ ಕೆಲವು ಇದಕ್ಕೆ ಹಾಕಲಿಕ್ಕೆ ಉಂಟು, ಹಾಗಾಗಿ ಸ್ವಲ್ಪ ಹೆಸರನ್ನು ತೆಗೆದುಕೊಂಡು ಸಾಕು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿಡಬೇಕು. ಅಂದರೆ ನೀವು ಇವತ್ತು ಮಾಡೋದಾದರೆ ಇಂದಿನ ದಿವಸವೇ ಈ ಹೆಸರನ್ನು ನೀರಿನಲ್ಲಿ ನೆನೆ ಹಾಕಿಡಬೇಕು. ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಕೆಸುವಿನ ಎಲೆ ಮತ್ತು ಸೌತೆಕಾಯಿ ಕೂಡ ಹಾಕಲಿಕ್ಕೆ ಉಂಟು, ತೋರಿಸ್ತೇನೆ ಅದನ್ನು ಕೂಡ. ಮೊದಲಿಗೆ ನಾವು ಕೆಸುವಿನ ಎಲೆಯನ್ನು ಮುಂಚಿನ ದಿವಸವೇ ಕೊಯ್ದಿಡಬೇಕು. ಕೊಯ್ದ ನಂತರ ಈ ರೀತಿಯಾಗಿ ನೀರಿನಿಂದ ತೊಳೆದುಕೊಳ್ಬೇಕು. ಅಂದರೆ ಕೆಸುವಿನ ಎಲೆ ತುಂಬ ಕ್ಲೀನ್ ಇರುತ್ತೆ, ಅದರ ಮೇಲೆ ಯಾವುದು ಎಂತ ಸಹ ಇರುವುದಿಲ್ಲ. ಅದು ನೀರನ್ನು ಕೂಡ ಬೇಗನೆ ಹೀರಿಕೊಳ್ಳುತ್ತೆ. ನೋಡಿ ಇಲ್ಲಿ ನೋಡಿ ಕೆಸುವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಒಂದು ಸುಮಾರು ಕೆಸುವಿನ ಎಲೆ ಉಂಟು. ಇಷ್ಟು ಬೇಡ, ನನಗೆ ಒಂದು 5-6 ಕಟ್ತೇನೆ ಅಷ್ಟೇ. ಕೆಸುವಿನ ಎಲೆ ತುಂಬ ಉಷ್ಣವಾಗಿರುತ್ತೆ, ಸ್ವಲ್ಪ ತಗೊಂಡ್ರೆ ಸಾಕು. ತೊಳೆದು ತಂದಂಥ ಕೆಸುವಿನ ಎಲೆಯನ್ನು ಒಂದು ಕಾಟನ್ ಬಟ್ಟೆಯ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಯಾಕೆಂದರೆ ಆ ನೀರಿನ ಪಸೆ ಎಲ್ಲ ಹೀರಿಕೊಳ್ತದೆ ಈ ಕಾಟನ್ ಟವೆಲ್. ಹಾಗಾಗಿ ಇದು ಸ್ವಲ್ಪ ಒಣಗಲಿಕ್ಕೆ ನಾವು ಬಿಡಬೇಕು. ಇದನ್ನು ಇವತ್ತು ಕೊಯ್ದು ಇವತ್ತೇ ಕಟ್ಟಲಿಕ್ಕೆ ಆಗೋದಿಲ್ಲ. ಮುಂಚಿನ ದಿವಸ ಕೊಯ್ದು ತಂದು ಆನಂತರ ಇದನ್ನು ಸ್ವಲ್ಪ ಬಾಡಬೇಕಿತ್ತು. ಆನಂತರ ಇದನ್ನು ತೇಟ್ಲ ಕಟ್ಟಲಿಕ್ಕೆ ಆಗುವಂಥದ್ದು. ಈಗ ಎಲ್ಲವನ್ನು ತೊಳೆದಂಥ ಎಲ್ಲ ಕೆಸುವಿನ ಎಲೆಯನ್ನು ಕೂಡ ನಾವು ಇದರ ಮೇಲೆ ಹಾಕ್ಕೊಳ್ಳುವ. ಮತ್ತು ತುಂಬ ಕೆಸುವಿನ ಎಲೆ ಬೇಡ, 5-6 ಅಷ್ಟೇ ಸಾಕಾಗ್ತದೆ. ಕೆಸುವಿನ ಎಲೆ ಎಲ್ಲ ಒಣಗಿದ ನಂತರ ಅದನ್ನು ಈ ರೀತಿಯಾಗಿ ಅದೇ ಬಟ್ಟೆಯಲ್ಲಿ ಒಂದು 4 ಫೋಲ್ಡ್ ಮಾಡಿಕೊಂಡು, ಒಂದು ತ್ರಿಕೋನ ಟೈಪಲ್ಲಿ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ನಾವು ಮಡಿಚಿಡುವ. ಆವಾಗ ಸರಿಯಾಗಿ ಇದು ಬಾಡ್ತದೆ ಕೂಡ. ನೋಡಿ ಈ ರೀತಿಯಾಗಿ ಮಡಿಚಿಕೊಂಡಿಟ್ಟರೆ ಇದು ನಮಗೆ ಕಟ್ಟಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ, ಸರಿಯಾಗಿ ಬಾಡ್ತದೆ ಹೀಗೆ ಮಾಡೋದ್ರಿಂದ. ಇವಾಗ ನಾವು ರಾತ್ರಿಯ ಸಮಯಕ್ಕೆ ಈ ಹೆಸರನ್ನು ಸರಿಯಾಗಿ ಒಮ್ಮೆ ತೊಳೆದುಕೊಂಡು ಅದರ ನೀರನ್ನು ಬಸಿದುಕೊಳ್ಬೇಕು. ನಾವು ಇದನ್ನು ಮೊಳಕೆ ಪರಿಸಲಿಕ್ಕೆ ಉಂಟು, ಹಾಗಾಗಿ ಒಮ್ಮೆ ಈ ನೀರನ್ನು ಎಲ್ಲವನ್ನು ಬಸಿದುಕೊಳ್ಳುವ. ಇದನ್ನು ನಾವು ನಾಳೆ ಬೆಳಗ್ಗೆ ನೋಡುವಾಗ ಇದರಲ್ಲಿ ಸರಿಯಾಗಿ ಮೊಳಕೆ ಬಂದಿರ್ತದೆ. ಅದು ನೀರಿನ ಪಸೆ ಇರಬಾರ್ದು ಸ್ವಲ್ಪ ಸಹ. ಇವಾಗ ಈ ಚಾನಿ ಇರ್ತದಲ್ಲ ನೋಡಿ, ಅದಕ್ಕೆ ಹಾಕ್ಕೊಂಡು ಇದರ ನೀರಿನ ಪಸೆಯನ್ನೆಲ್ಲ ಬಸಿದುಕೊಳ್ಳುವ ನಾವು. ಇವಾಗ ಅದೇ ಪಾತ್ರೆಯಲ್ಲಿ ಹಾಕಿಡುವ, ಒಂದು ಸಣ್ಣ ಬೌಲಲ್ಲಿ ಹಾಕಿಡುವ. ಇದು ನಾಳೆಗಾಗುವಾಗ ಸರಿಯಾಗಿ ಮೊಳಕೆ ಬಂದಿರ್ತದೆ. ಒಂದು ಮುಚ್ಚಳವನ್ನು ಮುಚ್ಚಿಡು. ನೋಡಿ ಇಲ್ಲಿ ಒಂದು ತೊಟ್ಟಿರುತ್ತೆ ನೋಡಿ, ಅದನ್ನು ಕತ್ತರಿಯಿಂದ ಕಟ್ ಮಾಡಿಕೊಳ್ಳಿ, ಅದು ಬೇಡ ನಮಗೆ. ಇವಾಗ ನಾವು ಈ ಎಲೆಯನ್ನು ಮೇಲ್ಭಾಗದಿಂದ, ಅಂದರೆ ಮೇಲ್ಭಾಗ ಕೆಳಗಡೆ ಬರಬೇಕು, ಅಡಿಭಾಗದಿಂದ ಈ ರೀತಿಯಾಗಿ ಸುರುಣ್ತಾ ಬರಬೇಕು. ಒಂದು ಬೀಡಿ ಸುರುಂಟಿದಾಗೆ ಸುರುಣ್ತಾ ಬರಬೇಕು. ಎಷ್ಟು ಸಪುರ ಆಗ್ತದೆ ನೋಡಿ ಅಷ್ಟು ಸಪುರ ಮಾಡ್ಕೊಂಡು ಬನ್ನಿ. ಈ ರೀತಿಯಾಗಿ ಸರಿಯಾಗಿ ಸುರುಂಟಿಕೊಂಡು ಬರಬೇಕು. ಹೀಗೆ ಮಾಡಬೇಕು. ಕೈಯಲ್ಲಿ ಒಂದು ಸಲ ಈ ರೀತಿಯಾಗಿ ತಿಕ್ಕೊಳ್ಬೇಕು. ಅನಂತರ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ, ಆ ರೀತಿಯಾಗಿ ಹೀಗೆ 2 ಈ ಕಡೆ ಇಟ್ಕೊಂಡು ಒಳಗಿನಿಂದ ಗಂಟನ್ನು ತರಬೇಕು. ಮತ್ತು ಆ ಒಂದು ಫೋಲ್ಡನ್ನು ಇನ್ನೊಂದು ಸಲ ಒಳಗಡೆ ಹಾಕ್ಕೊಳ್ಬೇಕು. ನೋಡಿ ಒಂದು ಟೊಪ್ಪಿಯ ಥರ ನಮ್ಮ ಚೇಟ್ಲ ರೆಡಿ ಆಯಿತು. ಇವಾಗ ನೋಡಿ ಚೇಟ್ಲ ಎಲ್ಲ ರೆಡಿ ಆಯಿತು. ಈಗ ನಾನು ಈ ರೀತಿಯಾಗಿ ಟೊಪ್ಪಿ ಥರ ಬರಬೇಕು. ಎಲ್ಲ ಚೇಟ್ಲವನ್ನು ನಾನು ರೆಡಿ ಮಾಡಿಕೊಂಡು ಈ ಸಣ್ಣ ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಚೇಟ್ಲ ಮಾಡುವಾಗ ನಾವು ಅಮಟೆಕಾಯನ್ನು
ತೆಗೆದುಕೊಂಡ್ರೆ ಒಳ್ಳೆಯದು. ಏಕೆಂದರೆ ಅಮಟೆಕಾಯಲ್ಲಿ ಸ್ವಲ್ಪ ಹುಳಿಯ ಅಂಶ ಜಾಸ್ತಿ ಇರುತ್ತೆ. ಈ ಚೇಟ್ಲದಲ್ಲಿ ತೇವಲ್ಲಿ ಕೆಸುವಿನ ಎಲೆಯಲ್ಲಿ ಸ್ವಲ್ಪ ತುರಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ಅಮಟೆಕಾಯಿಯನ್ನು ಹಾಕ್ಕೊಂಡ್ರೆ ಒಳ್ಳೆಯದಾಗ್ತದೆ. ಮೊದಲು ಅಮಟೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಗುದ್ದಿಕೊಳ್ಬೇಕು. ಇದು ಅಂದರೆ ಸರಿಯಾಗಿ 2 ಭಾಗ ಆಗುವವರೆಗೆ ಗುದ್ದಿಕೊಂಡ್ರೆ ಒಳ್ಳೆಯದಾಗ್ತದೆ. ಈಗ ಎಲ್ಲ ಅಮಟೆಕಾಯನ್ನು ನಾನು ಜಜ್ಜಿಟ್ಟುಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಸರಿಯಾಗಿ ಜಜ್ಜಿಕೊಳ್ಬೇಕು. ಅದರ ಹುಳಿಯೆಲ್ಲ ಸರಿಯಾಗಿ ಬಿಡುವಷ್ಟು ನಾವು ಜಜ್ಜಿಕೊಳ್ಬೇಕು. ಅನಂತರ ಇದಕ್ಕೆ ನಾವು ಸೌತೆಕಾಯನ್ನು ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಸೌತೆಕಾಯಿ ಬೇಕಿದ್ರೆ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಸೌತೆಕಾಯಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಚೇಟ್ಲ. ಇವಾಗ ನಾನು ಸೌತೆಕಾಯನ್ನು ಮೊದಲಿಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಈಗ ಸೌತೆಕಾಯನ್ನು ಕಟ್ ಮಾಡಿಕೊಂಡು ಒಂದು ಭಾಗವನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು ಭಾಗವನ್ನು ನಾನು ತೆಗೆದಿರ್ತೇನೆ. ಈ ರೀತಿಯಾಗಿ ಅದರ ಬೊಂಡು ಇರ್ತದೆ ನೋಡಿ, ಬೊಂಡನ್ನು ಹಾಕಬೇಡಿ. ಬೊಂಡು ಹಾಕಿದರೆ ಅದು ಕೈ ಇರ್ತದೆ ಬೊಂಡು, ಮತ್ತು ಸೌತೆಕಾಯಿ ಕೂಡ ಕೈ ಆಗ್ತದೆ. ಈಗ ಬೊಂಡನ್ನು ಸರಿಯಾಗಿ ತೆಗಿಬೇಕು ಅದರಿಂದ. ಮತ್ತು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಮತ್ತು ಇದರ ಸೌತೆಕಾಯಿದು ಸಿಪ್ಪೆ ಇರ್ತದೆ ನೋಡಿ, ಅದು ಬೇಡ ಅಂತ ಹೇಳಿದರೆ ತೆಗಿಬಹುದು. ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಹಾಕ್ಕೊಳ್ಳುವ. ಇಲ್ಲಿ ನಾನು ಮಸಾಲೆಗೆ ಬಳಸುವಂಥದ್ದು ಒಂದು 10 ಉದ್ದ ಮೆಣಸು, 4 ಗಿಡ್ಡ ಮೆಣಸು, ಮತ್ತು ಈ ಅರ್ಧ ಭಾಗದಷ್ಟು ನೀರುಳ್ಳಿ. ಇಲ್ಲಿ ನಾನು ಕೊತ್ತಂಬರಿಗೆ ಒಂದು ಸ್ಪೂನ್ ಇಟ್ಟಿದ್ದೇನೆ ನೋಡಿ, ಅದರಲ್ಲಿ 1 ಚಮಚ ಕೊತ್ತಂಬರಿ, ಮತ್ತು ಸ್ವಲ್ಪ ಉದ್ದಿನಬೇಳೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಇಲ್ಲಿ ಜೀರಿಗೆಗೆ ಯೆಲ್ಲೋ ಕಲರ್ ಸ್ಪೂನ್ ಇಟ್ಟಿದ್ದೇನೆ, ಅದು ಸಣ್ಣ ಸ್ಪೂನು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂಚೂರು ಸ್ವಲ್ಪ ಹುಣಸೆ ಹುಳಿ, ಮತ್ತು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ. ಮೊದಲಿಗೆ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದುಕೊಳ್ಬೇಕು. ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಯಾವುದೇ ಎಣ್ಣೆಯನ್ನು ಬಳಸ್ಕೊಳ್ಬೋದು ನೀವು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ಆ ಎಣ್ಣೆಗೆ ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಭಾಗದಷ್ಟು ನೀರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಅದಕ್ಕೆ ಸ್ವಲ್ಪ ತೆಗೆದುಕೊಂಡಂಥ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಇನ್ನೊಮ್ಮೆ ಫ್ರೈ ಮಾಡಬೇಕು. ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು, ಯಾಕೆಂದರೆ ನಾವು ಇನ್ನೂ ಕೆಲವೊಂದು ಮಸಾಲೆ ಐಟಮ್ಸ್ಗಳನ್ನು ಇದಕ್ಕೆ ಹಾಕ್ಲಿಕ್ಕೆ ಉಂಟು. ನೀವು ತುಂಬ ಫ್ರೈ ಮಾಡಿದರೆ ನೀರುಳ್ಳಿ ಸಂಪೂರ್ಣವಾಗಿ ಕರಟಿ ಹೋಗ್ತದೆ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದ ನಂತರ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳುವಂಥದ್ದು. ಇವಾಗ ಇದನ್ನು ಇನ್ನೊಮ್ಮೆ ಸರಿಯಾಗಿ ನಾವು ಸೌಟಿನ ಸಹಾಯದಿಂದ ಫ್ರೈ ಮಾಡಿಕೊಳ್ಬೇಕು. ನಾವು ಇದಕ್ಕೇನೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಇದು ಚಟಪಟ ಸಿಡಿಯುವಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಸಿಡಿಯುವಷ್ಟು ಫ್ರೈ ಮಾಡಿ. ಇವಾಗ ಇದಕ್ಕೇನೆ ತೆಗೆದುಕೊಂಡ ಮೆಣಸು, ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಬೆಳ್ಳುಳ್ಳಿ ಎಸಳು 3 ಎಸಳು ತೆಗೆದುಕೊಂಡಿದ್ದೇನೆ. ಅಲ್ಲಿ ನಾನು ಹೇಳಲಿಲ್ಲ ಎಷ್ಟು ಅಂತೇಳಿ. ಇಲ್ಲಿ 3 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ನಾವು ಮೆಣಸಿನೊಟ್ಟಿಗೆ ಫ್ರೈ ಮಾಡುವಂಥದ್ದು. ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ತೆಗೆದುಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದಕ್ಕೇನೆ ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಈಗ ಅದನ್ನೊಮ್ಮೆ ಸರಿಯಾಗಿ ಒಂಚೂರು ಫ್ರೈ ಮಾಡಿದರೆ ಸಾಕು, ತುಂಬ ಬೇಡ, ಸ್ವಲ್ಪ ಬಿಸಿ ಆಗುವಷ್ಟು ಫ್ರೈ ಮಾಡಿದರೆ ಸಾಕು. ಆನಂತರ ನಾವು ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ನಾವು ಮಸಾಲೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇದಕ್ಕೆ ಬೇಕಾದ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ಸರಿಯಾಗಿ ಇದು ಗ್ರೈಂಡ್ ಆಗಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟು ಗ್ರೈಂಡ್ ಆದರೆ ಸಾಕಾಗ್ತದೆ. ನಿಮಗೆ ಸ್ವಲ್ಪ ಇದು ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ದಪ್ಪ ಇದೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಬೋದು. ಇವಾಗ ನಾವು ಸೌತೆಕಾಯಿ ಹೋಳುಗಳನ್ನು ಹಚ್ಚಿಟ್ಟಿದ್ದೇವೆ. ಇದನ್ನು ಸ್ವಲ್ಪ ತೊಳೆದುಕೊಂಡು ಅನಂತರ ಇದನ್ನು ನಾವು ಬೇಯಿಸಲಿಕ್ಕಿದೆ.
ಇವಾಗ ಒಂದು ಪಾತ್ರೆಯ ಮೇಲೆ ಸ್ವಲ್ಪ ನೀರಿಡಬೇಕು. 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಈ ನೀರು ಸ್ವಲ್ಪ ಬಿಸಿ ಆಗುವಾಗ ನಾವು ಬೇಯಿಸಿಟ್ಟಂಥ ಸೌತೆಕಾಯನ್ನು ಹಾಕಲಿಕ್ಕೆ ಉಂಟು. ಮತ್ತು ಅದಕ್ಕೇ ಬೇಕಾಗುವ ಪ್ರಮಾಣದಷ್ಟು ಉಪ್ಪನ್ನು ಕೂಡ ಹಾಕಲಿಕ್ಕಿದೆ. ನೋಡಿ, ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿದ್ದೇನೆ. ಉಪ್ಪು ಒಮ್ಮೆಲೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ರುಚಿಯ ಪ್ರಮಾಣವನ್ನು ನೋಡಿ ಮತ್ತೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಇವಾಗ ನೀರು ಸ್ವಲ್ಪ ಕುದಿ ಬರುವ ತನಕ ಕಾಯಬೇಕು. ಒಂದು ಮುಚ್ಚಳವನ್ನು ಮುಚ್ಚಿಡುವ. ಇವಾಗ ನೋಡಿ, ನೀರು ಸ್ವಲ್ಪ ಕುದಿ ಬರ್ತಾ ಉಂಟು. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ಹಾಕಿದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಚೇಟ್ಲ, ಹೆಸರು ಮತ್ತು ಅಮಟೆಕಾಯನ್ನು ಕೂಡ ಸೇರಿಸಿಕೊಂಡು ಬೇಯಿಸ್ತಾ ಇದ್ದೇನೆ. ನೋಡಿ, ಅಮಟೆಕಾಯನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ನಾವು ಸೌತೆಕಾಯಿ ಹಚ್ಚಿಟ್ಕೊಂಡದನ್ನು ಕೂಡ ಒಮ್ಮೆ ನೀರಿನಿಂದ ಚೆನ್ನಾಗಿ ತೊಳೆದುಕೊಂಡು ನಂತರ ಇದಕ್ಕೆ ಹಾಕ್ಕೊಳ್ಬೇಕು. ಇದು ಇನ್ನೂ ಇದರಲ್ಲಿ ಸರಿಯಾಗಿ ಬೇಯಬೇಕು. ಎಲ್ಲವನ್ನು ಹಾಕ್ಕೊಳ್ಳುವ. ಇವಾಗ 1/4 ಗಂಟೆ ಆಗುವಾಗ ನೋಡಿ ಸರಿಯಾಗಿ ಬೆಂದಿದೆ ಇದೆಲ್ಲ. ನೀರು ಕೂಡ ತುಂಬಾ ಕಮ್ಮಿ ಆಗಿದೆ. ಇವಾಗ ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ಳುವ. ಈ ಮಸಾಲೆ ಸ್ವಲ್ಪ ದಪ್ಪ ಎನಿಸಿದರೆ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಒಮ್ಮೆ ಇದರೊಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಒಮ್ಮೆ ಸೌಟಿನ ಸಹಾಯದಿಂದ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ. ಇವಾಗ ಒಂದು ಮುಚ್ಚಳವನ್ನು ಸರಿಯಾಗಿ ಮುಚ್ಚಬಾರ್ದು, ಸ್ವಲ್ಪ ಅದರ ಎಡೆಬಿಟ್ಟು ಮುಚ್ಚಿಕೊಳ್ಬೇಕು. ಸರಿಯಾಗಿ ಮುಚ್ಚಿಕೊಂಡ್ರೆ ಅದು ಉಕ್ಕಿ ಬರುತ್ತೆ. ಈ ಥರ ಮುಚ್ಚಿದರೆ ಸಾಕಾಗ್ತದೆ. ಇವಾಗ ಕುದೀತಾ ಉಂಟು. ಸರಿಯಾಗಿ ಇದು ಬಾಯ್ಲ್ ಆಗಬೇಕು. 1-2 ನಿಮಿಷಗಳ ಕಾಲ ಸರಿಯಾಗಿ ಇದನ್ನು ನಾವು ಕುದಿಸಿಕೊಳ್ಬೇಕು. ಇಷ್ಟು ಬಾಯ್ಲ್ ಆದರೆ ಸಾಕಾಗ್ತದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಇವಾಗ ಚೇಟ್ಲ ರೆಸಿಪಿ ರೆಡಿ ಆಯಿತು. ಆಷಾಢ ಮಾಸದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಇದನ್ನು. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.